ಮತ್ತು ಒಬ್ಬರು ಕೂಡ ದೇಶದಿಂದ ಕೆಲವು ಸರಿ ಆಗಿರುತ್ತೆ ಅಥವಾ ಅಮಾಯಕರು ಕೂಡ ಕೆಲವು ಸರಿ ಆಗಿದೆ. ಆದರೆ ಇದು ಅದಕ್ಕಿಂತ ಭಿನ್ನವಾಗಿರ್ತಕ್ಕಂಥ ಬಹುಶಃ ನೆರೆಹೊರೆಯವರು, ಹತ್ತಿರದವರು, ಪರಿಚಯಸ್ಥರು, ಸ್ನೇಹಚಾರ ಇದ್ದವರು ಮಾಡಿದ್ದಾರೆ. ನಾನಿವತ್ತು ತಮ್ಮಲ್ಲಿ ಕೂಡ ವಿನಂತಿ ಮಾಡಿಕೊಳ್ತಕ್ಕಂಥದ್ದು, ಇದನ್ನು ಪ್ರತಿಯೊಬ್ಬ ನಾಗರಿಕರು ಕೂಡ ಹುಟ್ಟತಕ್ಕಂಥ ಕಠಿಣವಾದಂಥ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ಈಗಾಗಲೇ ಸರ್ಕಾರ ತೀರ್ಮಾನ ಮಾಡಿದೆ. ಬಹುಶಃ ಹಿರಿಯ ಅಧಿಕಾರಿ ನಾನು ಕೆಲವು ಸರಿ ಇದಕ್ಕೆ ಇದು ಸ್ಟಾಪ್ ಆಗಬೇಕಾದ್ರೆ ನಾನು ಮಂಗಳೂರಲ್ಲಿ ಪತ್ರಿಕಾಗೋಷ್ಠಿಕರ ಕೆಲವು ಸರಿ ಮಾತಾಡಿದೆ. ಸೂತ್ರಧಾರಿಗಳನ್ನು ಕಂಡುಹಿಡಿಸಬೇಕು. ನನಗೆ ವಿಶ್ವಾಸ ಇದೆ ನಾವು ಕೂಡ ಒಂದು ಸಮಗ್ರವಾಗಿ ಎಲ್ಲ ಜನರು ಕೂಡ ನಿಯೋಗವನ್ನು ಕೂಡ ನಾವು ನಿಷ್ಪಕ್ಷಪಾತವಾಗಿ ಸ್ವತಂತ್ರವಾಗಿ ಇಂಥ ಘಟನೆಗಳು ಯಾವುದೇ ಜಾತಿ ಧರ್ಮ ಭಾಷೆಯವರಾಗಿ ಪ್ರಚೋದನಕಾರಿ ಭಾಷಣ ಮಾಡಿ ಈ ಒಂದು ಘರ್ಷಣೆ ಆಗಲಿಕ್ಕೆ ಕಾರಣೀಭೂತರಾದ ಇಂಥ ಗಲಾಟೆಗಳಿಗೆ ತುಪ್ಪ ಸುರಿಯುತ್ತಾರೆ. ಯಾಕೆಂದರೆ ಇದೊಂದು ಮೇಲ್ನೋಟಕ್ಕೆ ನೋಡೋದಾದರೆ ಇದು ನೇರವಾಗಿ ಅವರಿಗೆ ಇವನ ಮೇಲೆ ದ್ವೇಷ ಇರಲಿಲ್ಲ. ಇದಕ್ಕೆ ಕಾರಣ ಖಂಡಿತವಾಗಿ ಒಬ್ಬರ ಪಿತೂರಿಯ ಮೇಲೆ ಆಗಿದೆ ಅಂತ ಹೇಳೋದನ್ನು ನಾವು ಖಂಡಿತವಾಗಿ ತಿಳ್ಕೊಳ್ಬೋದು. ಇದನ್ನು ನಾವು ತಿಳ್ಕೊಳ್ಬೋದು, ಬೇರೆ ಯಾವುದೇ ವಿಚಾರವನ್ನು ಮಾತಾಡಬೇಕು. ಆದ್ದರಿಂದಾಗಿ ನಾನು ಮತ್ತೆ ಅಧಿಕಾರಿಗಳನ್ನು ಕೂಡ ವಿನಂತಿಸುತ್ತೇನೆ, ಈ ಒಂದು ನಡೆಸತಕ್ಕಂಥ ಅದಕ್ಕೆ ಸೂತ್ರಧಾರ ಆಗಿಲ್ಲ. ಅದಕ್ಕೆ ನಾನು SIT ಮಾಡಬೇಕು ಅಂತ ಹೇಳಿದ್ವಿ. ಈಗ ಆ್ಯಂಟಿ ಕ್ರಿಮಿನಲ್ ಫೋರ್ಸ್ ಅಂತ ಮಾಡಬೇಕು. ಅವರು ಇದರ ಸಮಗ್ರವಾಗಿ ತಿಳ್ಕೊಂಡು ಇದರಲ್ಲಿ ಯಾವ ಸೂತ್ರಧಾರಿದ್ದಾರೆ ಅವರನ್ನು ಕಂಡುಹಿಡಿದು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು. ರಾಜಕೀಯ ಹತ್ಯೆಗಳು ಮತ್ತೆ ನಮ್ಮಲ್ಲಿ ಆಗಿರ್ತಕ್ಕಂಥದ್ದು ಒಂದು ನೋವಿನ ಸಂಗತಿ. ನಾವು ಪ್ರತಿ ಸಾರಿ ಕೂಡ ಧರ್ಮಾಧಾರಿತ ಹತ್ಯೆಗಳು ಆಗಬಾರದು. ನಮ್ಮ ಜನರಿಗೆ ತಿಳಿಸ್ತಕ್ಕಂಥ ಧೈರ್ಯ ಇದು ನಮ್ಮ ತಾಲೂಕಿನಲ್ಲಿ ಇತ್ತೀಚಿನ ದಿವಸಗಳಲ್ಲಿ ಈ ಗಲಭೆ ಕಳೆದಾಗುವುದು ನಿರೀಕ್ಷೆ ಇತ್ತು. ಮತ್ತೆ ಕೊತ್ತಬಜೆನಲ್ಲಿ ನಡೆದಿರ್ತಕ್ಕಂಥ ವೈಮಾನಿಕ ಮತ್ತು ಶಾಪಿಂಗ್ ನಡೆದಲ್ಲೇ ನಮ್ಮ ಭಯ ಮೂಡಿಸುವಂಥದ್ದಾಗಿದೆ. ಈ ಹತ್ಯೆ ಬಹುಶಃ ಪರಿಚಯಿಸ್ತಾರೆ. ಅವರಿಗೆ ಒಳ್ಳೆ ಬಾಂಧವ್ಯ ಇಟ್ಕೊಂಡಂತ ಯಾವುದೇ ದ್ವೇಷವು ಕೂಡ ಬೆಳೆಯುವುದಿಲ್ಲ. ನಾವು ಮೇಲ್ನೋಟಕ್ಕೆ ತಿಳ್ಕೊಂಡಾಗ ಇಬ್ಬರು ಪರಸ್ಪರ ಮಿತ್ರರಾಗಿದ್ದರು. ಇದು ಭಾಳ ಒಂದು ಭವಿಷ್ಯತ್ತಿನ ದಿವಸಗಳು ಪ್ರತಿಯೊಬ್ಬರು ಕೂಡ ಜಾಗೃತ ಮಾಡಬೇಕಾದ ಯಾವ ಸಂದರ್ಭದಲ್ಲಿ ಯಾರು ಇಲ್ಲಿ ಏನು ಆಗುತ್ತೆ ಅನ್ನೋದು ನಾವು ಗೊತ್ತಾಗದಂತ ರೀತಿ
ಹತ್ಯೆಯಾದಂಥ ವ್ಯಕ್ತಿ ಯಾರಿಗೂ ಕೂಡ ನಿಷ್ಠುರ ಮಾಡಿದಂಥವಲ್ಲ. ಎಲ್ಲರ ಜೊತೆ, ಎಲ್ಲ ಧರ್ಮದ ಜಾತಿಯ ಜನರ ಜೊತೆ ಪ್ರೀತಿಯನ್ನು ಇಟ್ಕೊಂಡಂಥ ಉದಾಹರಣೆ ಅಂತ ಹೇಳಿದ್ರೆ, ನಿನ್ನೆ ದಿವಸ ಸ್ಥಳೀಯ ಅವರು ಕೂಡ ಒಂದು ರಾಜಕೀಯ ಪಕ್ಷಕ್ಕೆ ಸೇರಿದವರು ಕೂಡ ನಿನ್ನೆ ಅವರ ಮನೆಗೆ ಭೇಟಿ ಮಾಡಿದ್ದಾರೆ. ಒಂದು ಊರಿನಲ್ಲಿ ಇಂಥ ಘಟನೆ ಆಗಿರ್ತಕ್ಕಂಥ, ಪರಿಚಯಸ್ಥರಿಂದ ಆಗಿರ್ತಕ್ಕಂಥ ಇದನ್ನು ನಾವು ಒಂದು ನೀವು ಮಾಧ್ಯಮ ಸ್ನೇಹಿತರು ನಾವು ಇಂಥ ಘಟನೆಗಳು ನಡೀಬಾರದು. ಖಂಡಿತ ನಾವು ಇಂಥ ಘಟನೆಯನ್ನು ನಾವು ಖಂಡಿಸಬೇಕಾಗಿದೆ. ಪ್ರತೀಕಾರ